ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮಂಗಳೂರಿಗೆ ನೀರಿಲ್ಲದಕ್ಕೆ ಏನು ಕಾರಣ? ಪೈಪ್ಗಳ ಮೇಲೆ ಬೀಳುವ ಮಣ್ಣಿಗೆ ಯಾರು ಹೊಣೆ? ಕಾಂಗ್ರೆಸ್ ಬಿಜೆಪಿ ಮಾಜಿ ಕಾರ್ಪೊರೇಟರ್ಗಳು ಏನಂದ್ರು? ಮಂಗಳೂರಿನವರನ್ನ ಮಂಗಗಳು ಎಂದುಕೊಂಡ್ರ ಅಧಿಕಾರಿಗಳು. ಪೈಪ್ ಮತ್ತು ಮಣ್ಣು ಗ್ರೌಂಡ್ ರಿಪೋರ್ಟ್ ವೇದ್ ನಾಗೇಂದ್ರ ಶೆಣೆ. ನಮಸ್ಕಾರ, ಜನಧ್ವನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ವೀಕ್ಷಕರೇ. ಇವತ್ತು ನಾವು ಗ್ರೌಂಡ್ ರಿಪೋರ್ಟ್, ಗ್ರೌಂಡ್ ರಿಯಾಲಿಟಿಯನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವೀಗ ಪಡೀಲಿಂದ ಸ್ವಲ್ಪ ಮುಂದಕ್ಕಿದ್ದೇವೆ. ನನ್ನ ಹಿಂದೆ ನಿಮಗೆ ನೋಡ್ತಾ ಇರ್ಬೋದು ಕೆಲವು JCBಗಳು, ಕೆಲವು ವಾಹನಗಳು ಯಾವ ರೀತಿಯಲ್ಲಿ ಒಂದು ಕಾಮಗಾರಿಯನ್ನು ಮಾಡ್ತಾ ಇದ್ದಾವೆ ಅಂತೇಳಿ ನಮ್ಮ ಕ್ಯಾಮರಾಮ್ಯಾನ್ ಪ್ರವೀಣ್ ಕೊಡ್ಮಾಳ ನಿಮಗೆ ತೋರಿಸಿದ್ರು ಕ್ಲಿಪ್ಪಿಂಗ್ಗಳ ಮೂಲಕ. ಬಹಳ ಸೂಕ್ಷ್ಮವಾಗಿ ನೋಡ್ತಾ ಇರ್ಬೋದು, ನೀವು ಗಮನಿಸ್ತಾ ಇರ್ಬೋದು. ಇದು ಪ್ರತಿ ವರ್ಷ ಆಗುತ್ತಿರುವಂಥ ಒಂದು ಸಮಸ್ಯೆ. ಈ ಸಮಸ್ಯೆ ಇಂದು ನಿನ್ನೆದಲ್ಲ, ಇವತ್ತು ನಮ್ಮ ಅದೃಷ್ಟದಿಂದ ಒಳ್ಳೆ ಮಳೆ ಬರ್ತಾ ಉಂಟು. ಆದರೆ ಮಂಗಳೂರಿಗೆ ಸರಿಯಾದ ಕುಡಿಯುವ ನೀರು ಪೂರೈಕೆ ಆಗ್ತಾ ಇಲ್ಲ. ಕಳೆದ 2-3 ದಿನಗಳಿಂದ ಮಂಗಳೂರಿಗೆ ಕುಡಿಲಿಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ. ಯಾಕೆ ಪೂರೈಕೆ ಆಗ್ತಾ ಇಲ್ಲ ಎನ್ನುವುದು ಬಹಳ ಪ್ರಮುಖವಾಗಿರುವಂಥ ಪ್ರಶ್ನೆ. ಮಂಗಳೂರಿಗೆ ನೀರು ಪೂರೈಕೆಯಾಗುವುದು ತುಂಬೆಯಲ್ಲಿ ಸಂಗ್ರಹವಾಗಿರುವಂಥ ನೀರು, ಅಂದರೆ ತುಂಬೆ ಹೊಸ ಡ್ಯಾಮ್ನಲ್ಲಿ ಏನು ನೀರು ಸಂಗ್ರಹವಾಗಿದೆ ಆ ನೀರಿನಿಂದ ನಾವು ಮಂಗಳೂರಿನ ಜನ ನೀರನ್ನು ಕುಡಿತೇವೆ. ಅದು ಪೈಪ್ಗಳ ಮೂಲಕ ಮಂಗಳೂರನ್ನು ಸೇರ್ತೇವೆ. ಪೈಪ್ ಅಂತೇಳಿ ನೀವು ನೋಡಿರ್ಬೋದು, ಈಗ ನಾವು ಶೂಟಿಂಗ್ ಮಾಡುವಾಗ ನಮ್ಮದು ತೋರಿಸಿದ್ವಿ. ಬೃಹದಾಕಾರವಾಗಿರುವಂಥ 2 ಪೈಪ್ಗಳಿದೆ, ಒಂದು ಹೊಸ ಪೈಪು, ಒಂದು ಹಳೆ ಪೈಪು. ಹೊಸ ಪೈಪ್ ಮತ್ತು ಹಳೆ ಪೈಪಲ್ಲಿ ಏನು ಸಮಸ್ಯೆ ಅಂತೇಳಿದರೆ, ಒಂದು ಇಲ್ಲಿ ಮುಖ್ಯವಾಗಿ ನೀರು ಹೋಗ್ತಾ ಇರುತ್ತೆ. ಇಲ್ಲಿಂದ ಹೋದಂಥ ನೀರು, ಪೈಪ್ಗಳ ಮೂಲಕ ಹೋದಂಥ ನೀರು ಬೆಂದೂರುವೆಲ್ ಮತ್ತು ಪಡೀಲ್ನಲ್ಲಿರುವಂಥ 2 ನೀರು ಸಂಗ್ರಹಾರದಲ್ಲಿ ಸ್ಟಾಕ್ ಆಗುತ್ತೆ. ನೀರಲ್ಲಿ ಸ್ಟಾಕ್ ಆದ ನಂತರ ಉಳಿದ 60 ವಾರ್ಡ್ಗಳಿಗೆ ಅಲ್ಲಿಂದ ನೀರನ್ನು ಕಳುಹಿಸಿಕೊಡಲಾಗತ್ತೆ. ಆದರೆ ತುಂಬೆಯಿಂದ ಬರುವಂತಹ ನೀರು ಇಲ್ಲಿ ಆನ್ ದ ವೇ ಬರುವಾಗ, ಅಂದರೆ ಈ ಪೈಪ್ಗಳ ಮೂಲಕ ಬರುವಾಗ, ಅಲ್ಲಲ್ಲಿ ಕೆಲವು ಕಡೆಗಳಲ್ಲಿ ಪೈಪಿನ ಮೇಲೆ ಬೃಹದಾಕಾರವಾಗಿ ಮಣ್ಣನ್ನು ತುಂಬಿಸಲಾಗಿದೆ. ಎಷ್ಟು ಎತ್ತರದ ತನಕ ಮಣ್ಣನ್ನು ತುಂಬಿಸಲಾಗಿದೆ? ಕಾರಣ, ಪೈಪಿನ ಮೇಲೆ ಘನವಾಹನಗಳು, ಲಾರಿಗಳು ಹೋಗಿ ಪಕ್ಕದ ಕೆಲವು ಖಾಲಿ ಇರುವಂಥ ಜಾಗದಲ್ಲಿ ಬಿಲ್ಡಿಂಗ್ಗಳು ಬೃಹದಾಕಾರವಾಗಿ ಮುಂದೆ ನೆಕ್ಸ್ಟ್ ಬೆಳಿಲಿಕ್ಕಿದೆ, ಬರಲಿಕ್ಕಿದೆ. ಆಗಿರುವಾಗ ಅಲ್ಲಿಗೆ ಹೋಗುವಂತಹ ಲಾರಿಗಳಿಗೆ ದಾರಿ ಇದೇ ಪೈಪ್ಗಳ ಮೂಲಕ. ಈ ಪೈಪ್ನ ಮೇಲೆ ಲಾರಿಗಳು ಹೋಗಿ ಅಲ್ಲಿ ಮಣ್ಣನ್ನು ತುಂಬಿಸ್ತಾ ಇವೆ. ಮುಂಚೆ ಇದೆಲ್ಲ ಗದ್ದೆ ಆಗಿತ್ತು, ಈಗ ಅಲ್ಲಿ ನೀರನ್ನು ತುಂಬಿಸಿ ಅದನ್ನು ಸಮತಟ್ಟು ಮಾಡಲಾಗಿದೆ. ಸೊ ಸಮತಟ್ಟು ಮಾಡಿದಂತಹ ಮುಖ್ಯ ಉದ್ದೇಶ ಏನಂತೇಳಿದರೆ, ಆ ಕಡೆ ಲಾರಿಗಳು ಹೋಗಲಿಕ್ಕೆ ಸುಲಭ ಆಗಲಿಕ್ಕೆ ಅಂತೇಳಿ, ಬಿಲ್ಡರ್ಸ್ಗಳದ್ದು ಕಾಂಟ್ರಾಕ್ಟ್ಗಳ ಲಾರಿಗಳು ಹೋಗಲಿಕ್ಕೆ ಸುಲಭ ಆಗುತ್ತೆ ಅನ್ನೋದು. ಸೊ ನಿಯಮ ಪ್ರಕಾರ ಈ ಪೈಪ್ಗಳ ಆಚೆ ಮತ್ತು ಈಚೆ 1 ಮೀಟರ್ ಅಗಲದಲ್ಲಿ ಮಣ್ಣನ್ನು ತುಂಬಿಸಿಡಬಾರದು. ಯಾಕಂತೇಳಿದರೆ ಅದು ಸರ್ಕಾರಿ ಜಾಗ ಆಗುತ್ತೆ. ಸೊ ಅಲ್ಲಿ ಖಾಲಿ ಇಡಬೇಕು ಎನ್ನುವುದಿದೆ. ಆದರೆ ಇವರು ಅಲ್ಲಿ ಕೂಡ ಮಣ್ಣು ಹಾಕ್ತಾರೆ. ಮಣ್ಣು ಪೈಪಿನ ಮೇಲೆ ಬಿದ್ದು ಪೈಪಿನ ಮೂಲಕ ಅದು ಬೆಳೀತಾ ಹೋಗುತ್ತೆ. ಮಣ್ಣು ಮೇಲೆ ಮೇಲೆ ಆದಾಗೆ ಏನಾಗತ್ತೆ ಅಂತೇಳಿದರೆ, ಮಳೆಯ ರಭಸಕ್ಕೆ ಈ ನೀರಿನ ಮೇಲೆ, ಪೈಪಿನ ಮೇಲೆ ಬಿದ್ದಂತಹ, ಮಣ್ಣಿನ ಮೇಲೆ ಬಿದ್ದಂತಹ ನೀರು ನಿಧಾನವಾಗಿ ಒಳಗೆ ಜಗ್ಗಲು ಶುರುವಾಗುತ್ತೆ. ಆಗ ಏನಾಗತ್ತೆ ಅಂತ ಹೇಳಿದರೆ, ಹೀಗೆ ಮಳೆಗಾಲದಲ್ಲಿ ಸಹಜವಾಗಿ ಪೈಪಿನೊಳಗೆ ನೀರಿನ ವೇಗ ಇರುತ್ತೆ. ಸೊ ನಿಧಾನವಾಗಿ ಆ ಪೈಪು 2-3 ಪೈಪುಗಳು ನಡುವಲ್ಲೇನು ಬೆಸುಗೆ ಹಾಕಿರ್ತಾರೆ, ಅದು ಅಲ್ಲಿ ಕ್ರ್ಯಾಕ್ ಹೊಡೆಯುತ್ತೆ. ಆಗ ಕ್ರ್ಯಾಕ್ ಹೊಡೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನೀರು ಚಿಮ್ಮಲು ಶುರು ಆಗುತ್ತೆ. ನೀರು ಪೈಪಿನಿಂದ ಹೊರಗೆ ಬರುತ್ತೆ. ಹೊರಗೆ ಬಂದು ಮೇಲೆ ಅದು ಸ್ಟಾಕ್ ಆಗುತ್ತೆ. ಮೇಲೆ ಸ್ಟಾಕ್ ಅಂತ ಹೇಳಿದ್ರೆ ಆ ಮಣ್ಣಿನಲ್ಲಿ ನೀರು ಸ್ಟಾಕ್ ಆಗುತ್ತೆ. ಸೊ ಆಗ ನಿಧಾನವಾಗಿ ಮಂಗಳೂರಿಗೆ ಪೂರೈಕೆ ಆಗುವಂಥ ನೀರಿನ ಪ್ರಮಾಣದಲ್ಲಿ ವ್ಯತ್ಯಯ ಆಗುತ್ತೆ. ನಂತರ ನೀರು ಪೂರೈಕೆ ಆಗೋದು ನಿಂತೋಗುತ್ತೆ. ಸೊ ಆಗ ತುಂಬೆಯಲ್ಲಿ ಪಂಪ್ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ, ಇಲ್ಲಿ ರಿಪೇರಿ ಮಾಡ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು, ಸಾಕಷ್ಟು ಆಳದಲ್ಲಿ ಪೈಪ್ ಇತ್ತು, ಅದರ ಮೇಲೆ ಎಷ್ಟು ಪ್ರಮಾಣದಲ್ಲಿ ಮಣ್ಣಿತ್ತು ಅಂತ ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು. ಆ ಮಣ್ಣನ್ನು ತೆಗೆದು
ನಂತರ ಆ ಪೈಪನ್ನು ರಂಧ್ರವನ್ನು ಸರಿ ಮಾಡಿಸಿ ಅಲ್ಲಿ ಏನು ಲೀಕ್ ಆಗ್ತದೆ ಅದನ್ನು ಸರಿ ಮಾಡುವಾಗ 2-3 ದಿನ ಆಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ ನೋಡ್ತಾ ಇರಬೇಕಾಗಿರೋದು, ಒಂದು ವಾಹನಕ್ಕೆ ಮುಖ್ಯ ರಸ್ತೆಯಿಂದ ಹೈವೇಯಿಂದ ಒಳಗೆ ಹೋಗ್ಲಿಕ್ಕೆ ಉಂಟು ಅಂತ ನೀವು ಮಣ್ಣು ಹಾಕಿರುವ ಪ್ರದೇಶವನ್ನು ನನ್ನ ಹಿಂದೆ ಗಮನಿಸ್ತಾ ಇರ್ಬೋದು. ಅಲ್ಲಿಗೆ ಸಾಕಷ್ಟು ಲಾರಿಯಲ್ಲಿ ಹೋಗಿ ಮಣ್ಣನ್ನು ತುಂಬಿಸಿಡಲಾಗಿದೆ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಲಾರಿಗಳು ನಿರಂತರವಾಗಿ ನಮ್ಮ ಪೈಪಿನ ಮೇಲೆ ಹೋಗುವುದರಿಂದ ಅಲ್ಲಿ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇದನ್ನು ಏನು ತಡೆಯುವುದು, ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಗೆ ಒಂದು ವೇಳೆ ಅವನ ಪೈಪಿನ ಆ ಕಡೆ ಆತನ ಜಾಗ ಉಂಟು, ಹೋಗಬೇಕಾ ಅವಶ್ಯಕತೆ ಉಂಟು ಅಂತಾದರೆ ಸಣ್ಣ ಪ್ರಮಾಣದಲ್ಲಿ ಒಂದು ಕಿರು ಸೇತುವೆಯನ್ನು ನಿರ್ಮಾಣ ಮಾಡುತ್ತೆ. ಅದಕ್ಕೆ ಪಾಲಿಕೆ ರೂಪರೇಷೆಗಳನ್ನು ಸಿದ್ಧಪಡಿಸ್ಕೊಂಡು ಕೊಡ್ತಾರೆ. ಸೊ ನಂತರ ಆ ಸೇತುವೆ ಮೂಲಕನೇ ಮನುಷ್ಯ ಹೋಗಬೇಕಾಗತ್ತೆ. ಆದರೆ ಇಲ್ಲಿ ಆ ಸೇತುವೆ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಲಾರಿಗಳು ಹೋಗಬೇಕಾಗತ್ತೆ, ದೊಡ್ಡ ದೊಡ್ಡ ಲಾರಿಗಳು ಹೋಗಲಿಕ್ಕೆ ಅವರು ಹೀಗೆ ಮಣ್ಣನ್ನು ತುಂಬಿಸ್ತಾರೆ. ಮಣ್ಣನ್ನು ತುಂಬಿಸಿದ ಕಾರಣ ಈಗ ಇಂಥ ಸಮಸ್ಯೆಯನ್ನು ಪ್ರತಿ ವರ್ಷ ಮಂಗಳೂರಿನ ಜನ ಅನುಭವಿಸಲೇಬೇಕಾಗತ್ತೆ. ಮಂಗಳೂರಿನ ಜನರಿಗೆ ಇದು ಒಂದು ನಿತ್ಯ ಶಾಪದಂತೆ. ಪ್ರತಿ ವರ್ಷದ ಮಳೆಗಾಲ ಬಂದಾಗ ಇಂಥ ಒಂದು ಸಮಸ್ಯೆ ಆಗುತ್ತೆ. ಕಳೆದ ವರ್ಷ 5 ದಿನ ಮಂಗಳೂರಿಗೆ ನೀರಿರಲಿಲ್ಲ. ಈ ಬಾರಿ ಕೂಡ 3 ದಿನ ಮಂಗಳೂರಿಗೆ ನೀರಿಲ್ಲ. ಕಾರಣ ಏನು ಅಂತೇಳಿದರೆ, ಸಹಜವಾಗಿ ಪೈಪು ಮತ್ತು ಒಡೆದಿದೆ. ಪೈಪ್ ಹೊಡಲಿಕ್ಕೆ ಏನು ಕಾರಣ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಮಣ್ಣು ಹಾಕದ ರೀತಿಯಲ್ಲಿ ಪಾಲಿಕೆ ಕೂಡ ಕಳೆದ ಬಾರಿ ಹಲವಾರು ಜನರಿಗೆ ನಿಮ್ಮ ಪ್ರದೇಶಗಳಲ್ಲಿ ಮಣ್ಣು ಸಾಕಷ್ಟು ಬಿದ್ದಿದೆ, ಅದನ್ನು ತೆಗೆಸಬೇಕು ಅಂತೇಳಿ ನೋಟಿಸ್ ಕೊಟ್ಟಿತ್ತು. ಜಿಲ್ಲಾಧಿಕಾರಿ ಅವರು ಸಹ ನೋಟಿಸ್ ಕೊಟ್ಟಿದ್ದರು. ಆದರೆ ಕೂಡ ಆ ನೋಟಿಸ್ಗಳಿಗೆ ಯಾವುದೇ ಕ್ಯಾರನ್ನು ಮಾಡದೆ ಕೆಲವು ಬಿಲ್ಡರ್ಸ್ಗಳು, ಕೆಲವು ಪ್ರಭಾವಿ ಗುತ್ತಿಗೆದಾರರು ಮಣ್ಣನ್ನು ಹಾಕುವುದರ ಮೂಲಕ ಇವತ್ತು ಈ ಪರಿಸ್ಥಿತಿ ಬಂದು ಮುಟ್ಟಿದೆ. ಇದಕ್ಕೆ ಏನು ಉತ್ತರ? ಬಹುಶಃ ಕಾರಣ ಹೇಳಬೇಕು, ಮಣ್ಣು ಹಾಕುವವರೇ ಅದಕ್ಕೆ ಉತ್ತರ ಕೊಡಬೇಕು. ಮಣ್ಣು ಹಾಕೋರ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ, ಅದನ್ನು ಪಾಲಿಕೆ ಡಿಸೈಡ್ ಮಾಡಬೇಕು. ಸದ್ಯಕ್ಕೆ ಪಾಲಿಕೆ ಆಡಳಿತ ಇಲ್ಲ. DC ಅವರು ಒಂದು ಪ್ರಬಲವಾಗಿ ಈ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ. ನೋಟಿಸ್ ಕೊಟ್ಟು ಅವರಿಗೆ ಅದನ್ನು ತೆಗೆಯದಿದ್ದರೆ ದಂಡವನ್ನು ವಿಧಿಸುವ ಮೂಲಕ ಬರುವ ಸಮಯದಲ್ಲಿ ಇಂಥ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು. ನೋಡ್ತಾರಾ, ಆ ಪ್ರಶ್ನೆ ಪ್ರತಿ ವರ್ಷ ಉದ್ಭವ ಆಗುತ್ತೆ ಅಂತ ಹೇಳ್ತಾ ಇದ್ದೇವೆ. ನೋಡೋಣ ಈ ಸಮಸ್ಯೆಗೆ ಯಾವಾಗ ನಮಗೆ ಮುಕ್ತಿ ಸಿಗ್ತದೆ. ಪೈಪಿನ ಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತ ಹೇಳಿದರೆ, ಪೈಪ್ಗಳಿಗೆ ಪ್ರತಿ 2 ವರ್ಷಗಳಿಗೊಮ್ಮೆ ಪೇಂಟ್ ಕೂಡ ಹೊಡಿಬೇಕು ಅಂತ ಹೇಳ್ತಾರೆ. ಆದರೆ ಪೈಪ್ಗಳಿಗೆ ಪೇಂಟ್ ಹೊಡೆದು ತುಂಬ ವರ್ಷ ಆಯಿತು. ಸೊ ಮಣ್ಣು ಮೇಲೆ ಬಿದ್ದು ಏನಾಗ್ತದೆ ಅಂತ ಹೇಳಿದರೆ, ಅದು ಕೂಡ ಪೈಪ್ಗಳು ಕೂಡ ನಿಧಾನವಾಗಿ ರಸ್ಟ್ ಹಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಏನೂ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ಆ 2 ವರ್ಷಗಳಿಗೊಮ್ಮೆ ಪೈಪ್ಗಳಿಗೆ ಪೇಂಟನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗತ್ತೆ. ಆದರೆ ಯಾವುದೂ ಮಾಡದ ಪಾಲಿಕೆ ಈ ಸಮಸ್ಯೆಗಳು ಬಂದಾಗ ಮಾತ್ರ ಕಾರ್ಪೊರೇಟರ್ಗಳು ಬರ್ತಾರೆ, ಯಾರ್ಯಾರು ಬಂದು ಅಧಿಕಾರಿಗಳು ನೋಡ್ತಾರೆ, ನೀರಿನ ವಿಭಾಗದವರು ಬಂದು ನೋಡ್ತಾರೆ. ಆದರೆ ಸಮಸ್ಯೆ ಮಾತ್ರ ಹಾಗೇ ಉಳಿದಿದೆ. ಮಣ್ಣನ್ನು ಹಾಕುವುದನ್ನು ತಡಿಲಿಕ್ಕೆ ಮತ್ತು ಹಾಕಿದ ಮಣ್ಣನ್ನು ತೆಗೆಸಲಿಕ್ಕೆ ನಮ್ಮ ಪಾಲಿಕೆ, ನಮ್ಮ ಜಿಲ್ಲಾಡಳಿತ ಯಾವಾಗ ಈ ಬಗ್ಗೆ ಸೂಕ್ತವಾಗಿರುವಂಥ ಕ್ರಮವನ್ನು ಕೈಗೊಳ್ಳುತ್ತೆ ಅಂಥೇಳಿ ಮಂಗಳೂರಿನ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ನೀರಿನ ಸಮಸ್ಯೆ ಬಂದಾಗ ಕಾರ್ಪೊರೇಟರ್ಗಳಿಗೆ ಫೋನ್ ಮಾಡ್ತಾರೆ. ಆದರೆ ಹೀಗೆ ಹಾಕುವವರ ವಿರುದ್ಧ ಒಂದು ಧ್ವನಿ ಎತ್ತಿದ್ರೂ ಕೂಡ ಈ ನಿರ್ಲಕ್ಷ್ಯದಿಂದ ಇರುವಂಥ ಪಾಲಿಕೆಯ ಅಧಿಕಾರಿಗಳಿಗೆ ಏನು ಉತ್ತರ ಅಥವಾ ಏನು ಕ್ರಮ ತೆಗೆದುಕೊಳ್ತಾರೆ ಜಿಲ್ಲಾಧಿಕಾರಿಗಳು ಅಂತೇಳಿ ಬರುವ ದಿನಗಳಲ್ಲಿ ನಾವು ನೋಡೋಣ. ಮಂಗಳೂರಿಗೆ ಸರಬರಾಜಾಗಿರುವಂಥ ಮುಖ್ಯ ಕೊಳವೆಯಲ್ಲಿ ಅದು ಜಾಯಿಂಟಲ್ಲಿ ಬಿರುಕು ಬಿಟ್ಟಿರುವುದರಿಂದ ಈ ವಿಷಯ ನಮಗೆ ಸೋಮವಾರ ಬೆಳಿಗ್ಗೆ ಗೊತ್ತಾಗಿದೆ, ಅಲ್ಲಿ ಲೀಕೇಜ್ ಆಗ್ತದೆ ಅಂತ. ಸೊ ಇಮಿಡಿಯೇಟಾಗಿ ನಾವು ಅದು ಎಲ್ಲಿ ಪ್ಲೇಸ್ ಅಂತ ಐಡೆಂಟಿಫೈ ಮಾಡಿ ಅಲ್ಲಿ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ವಿ. ಅಂದರೆ ಸುಮಾರು ಒಂದು 11:30 ಗಂಟೆ ನಂತರ ಪಂಪಿಂಗ್ ಸ್ಟಾಪ್ ಮಾಡಬೇಕಾಯ್ತು. ಯಾಕಂತ ಹೇಳಿದರೆ ಅದು ಲೀಕೇಜ್ ಸ್ಟಾಪ್ ಮಾಡಿ ಅದನ್ನು ಮತ್ತೆ ಪೈಪನ್ನು ಮೊದಲನೇ ಸ್ಥಿತಿಗೆ ತರಬೇಕಾದ್ರೆ, ಒಂದನೇದು ಮಳೆ ಕಂಟಿನ್ಯೂಸ್ ಆಗಿ ಇವತ್ತು ಮತ್ತು ನಿನ್ನೆ ಮಳೆ ಇರುವುದರಿಂದಾಗಿ ಸ್ವಲ್ಪ ಕಾರ್ಯಾಚರಣೆಯಲ್ಲಿ ತೊಡಕುಂಟಾಯಿತು. ಮತ್ತು ಪಂಪಿಂಗ್ ಸ್ಟಾಪ್ ಮಾಡಿ 2 ದಿವಸ ಆದ ನಂತರನೂ ಕೂಡ 48 ಗಂಟೆ ಆದ ನಂತರ ಕೂಡ ಅದರಲ್ಲಿ ನೀರು ಬರ್ತಾಯಿತ್ತು. ಅಂದರೆ ಯೂಸ್ವಲ್ ಆಗಿ ಪಂಪಿಂಗ್ ಸ್ಟಾಪ್ ಆಗಿ ಒಂದು 7-8 ಗಂಟೆಗಳಿಗೆ ಪೈಪಲ್ಲಿದ್ದೆಲ್ಲ ನೀರು ಖಾಲಿ ಆಗ್ತದೆ. ಅದು ಮತ್ತು ಮಳೆಯಿಂದಾಗಿ ನಮಗೆ ವೆಲ್ಡ್ ಮಾಡಲಿಕ್ಕಾಗಲಿಲ್ಲ. ಇವತ್ತು ಮಧ್ಯಾಹ್ನವರೆಗೆ ಎಲ್ಲ ಟ್ರೇಸ್ ಆಗಿ ಆ ನೀರು ಏನು ಎಕ್ಸೆಸ್ ಬರುವುದು ಅಂತಂದರೆ ಏರ್ ವಾಲ್ವಿಂದ ನೀರು, ಅದನ್ನು ಫುಲ್ಲ ಫೈಂಡ್ ಔಟ್ ಮಾಡಿ ಅದನ್ನೆಲ್ಲ ಸಾಲ್ವ್ ಮಾಡಿ ಈಗ ವೆಲ್ಡಿಂಗ್ ಆಗ್ತಾಯಿದೆ. ಬಹುಶಃ ಇನ್ನೊಂದು ರಾತ್ರಿ ಒಂದು 10-11 ಗಂಟೆ ಒಳಗೆ ಎಲ್ಲ ಕರೆಕ್ಟಾಗಿ ಮತ್ತೆ ನಾವು ಪಂಪಿಂಗ್ ಸ್ಟಾರ್ಟ್ ಮಾಡ್ತೇವೆ. ಸೊ ಇದು ಒಂಥರ ನಮಗೆ ಪ್ರತಿ ವರ್ಷ ಕಾಡ್ತಿರುವಂಥ ಒಂದು ಸಮಸ್ಯೆ. ಏನು ಅಂತ ಹೇಳಿದರೆ, ತುಂಬೆಯಿಂದ ಇಲ್ಲಿಗೆ ನೀರು ಬರಬೇಕಾದ್ರೆ ಸುಮಾರು ಒಂದು 15-16-18 ಕಿಲೋಮೀಟ್ರ್ ಆಗ್ತದೆ ಡಿಸ್ಟೆನ್ಸಲ್ಲಿ. ಒಂದಲ್ಲ ಒಂದು ಪೈಪ್ಲೈನಲ್ಲಿ ಇದು ಮ್ಯಾನ್ ಮೇಡ್ ಅಲ್ಲ, ಒಂಥರ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ಸಂಬಂಧ ಆ ಪ್ರಾಬ್ಲಮ್
ಆ ರೀತಿ ಆದಾಗ ಜನರಿಗೂ ಕೂಡ ತುಂಬ ಸಮಸ್ಯೆ ಆಗ್ತದೆ. ಈಗ ಜನರಿಗೆ ನಾವು ಇದನ್ನು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅವರಿಗೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಅರ್ಥ ಆಗೋದಿಲ್ಲ. ಬಹುಶಃ ಈಗ 3 ದಿವಸ ನೀರು ಇಲ್ಲ ಅಂತ ಹೇಳಿದರೆ ಅದರದ್ದು ಎಫೆಕ್ಟ್ ಒಂದು ವಾರ ತನಕ ಆಗ್ತದೆ. ಕೆಲವು ಏರಿಯಾಗೆ ನಾವು ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾ ಇಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಕೊಡ್ತೇವೆ, ಕೆಲವು ಏರಿಯಾಕ್ಕೆ 6 ಗಂಟೆ ಕೊಡ್ತೇವೆ. ಸೊ ಎತ್ತರ ಪ್ರದೇಶಕ್ಕೆ ತುಂಬ ಇದರಿಂದ ಪ್ರಾಬ್ಲಮ್ ಆಗ್ತದೆ. ಈಗ ಇವತ್ತು ರಾತ್ರಿ ನಾವು ಪಂಪ್ ಮಾಡಿದರು, ಕೆಲವು ಏರಿಯಾಕ್ಕೆ ಇಮಿಡಿಯೇಟ್ ಒಂದು 3-4 ಅವರ್ಸಲ್ಲಿ ಬರ್ತದೆ. ಕೆಲವು ಏರಿಯಾ ಈಗ ಸುರತ್ಕಲ್ ಆ ರೀತಿ ಎಲ್ಲ ಪ್ರದೇಶಕ್ಕೆ ಹೋಗುವಾಗ ನಾಳೆ ಮಧ್ಯಾಹ್ನ ಆಗ್ತದೆ. ಸೊ ಒಂದು 3ರಿಂದ 4 ದಿವಸ ಇದರಿಂದ ಸಾರ್ವಜನಿಕರಿಗೆ ಅಡಚಣೆ ಆಗಿದೆ. ಮಂಗಳೂರಿನ ರಸ್ತೆ ಚರಂಡಿಗಳು ತುಂಬಿ ಹರಿಯುತ್ತಿದ್ದರೂ ಕೂಡ ಮನೆಗಳ ಅಂಗಡಿಗಳ ನಳ್ಳಿಯಲ್ಲಿ ನೀರೇ ಬರುವುದಿಲ್ಲ. ಇದಕ್ಕೆ ಕಾರಣ ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ನರಸತ್ತ ಆಡಳಿತ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಇದು ಪ್ರತಿ ಬಾರಿಯೂ ಇಲ್ಲಿ ನಡೀತಿರುವಂಥ ಒಂದು ಮಹಾ ಸಾಧನೆ ಅಂತ ಎಣಿಸಿಕೊಂಡಿದ್ದಾರೆ ಮಂಗಳೂರು ಮಹಾನಗರ ಪಾಲಿಕೆಯವರು. ಇಲ್ಲಿ ಹೇಗೆ ಹೇಳಿದರೆ, ಎಷ್ಟು ನೀರಿದ್ದರೂ ಕೂಡ ಜನರಿಗೆ ಕುಡಿಲಿಕ್ಕೆ ನೀರಿಲ್ಲದ ಪರಿಸ್ಥಿತಿ ಕಳೆದ 4 ವರ್ಷದಲ್ಲಿ ಪ್ರತಿ ವರ್ಷ ಪುನರಪಿ ಆಗ್ತಾ ಇರ್ತದೆ. ನೋಡಿ, ನಮಗೆ ತುಂಬೆಯಿಂದ ಮಂಗಳೂರಿಗೆ ನೀರು ಬರೋದು, ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಜನರ ಖಾಸಗಿ ಜಮೀನುಗಳನ್ನು ಅಕ್ವೈರ್ ಮಾಡಿಕೊಂಡಿದ್ದಾರೆ, ಅವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಅಲ್ಲಿಂದ ಪೈಪ್ಲೈನ್ ಏನು ಬರ್ತದೆ ಅದರ ಮೇಲೆ ಆ ಪೈಪಿನ ಇನ್ನೊಂದು ಬದಿಯಲ್ಲಿರುವ ಖಾಸಗಿ ಜಮೀನಿನವರು ಮಣ್ಣು ಹಾಕಿ ಪೈಪು ಬಂದ್ ಮಾಡಿದ್ದಾರೆ. ಆ ಪೈಪಿಗೆ 2 ವರ್ಷಕ್ಕೊಮ್ಮೆ ಆದರೂ ಪೇಂಟ್ ಹೊಡಿಬೇಕು. ಇವರು ಕಳೆದ 15 ವರ್ಷದಲ್ಲಿ ಆ ಪೈಪಿಗೆ ಪೇಂಟ್ ಹೊಡಿಲಿಲ್ಲ, ಅದರ ಮೇಲೆ ಮಣ್ಣು ಹಾಕಿದ್ದಾರೆ. ಆ ನೀರು ಸರಬರಾಜು ಪೈಪು ತುಕ್ಕು ಹಿಡಿದು ಇವತ್ತು ರಸ್ತೆಯಲ್ಲಿ ಲಾರಿ ಹೋದರೆ ಆ ಪೈಪ್ ಹೊಡಿತದೆ. ಈ ಸಲ ಆದದ್ದು ಕೂಡ ಅಷ್ಟೇ. ಸುಮಾರು 3 ವರ್ಷದ ಮೊದಲು ಇದೇ ಪರಿಸ್ಥಿತಿ ಆದಾಗ ಮಂಗಳೂರಿಗೆ 5 ದಿವಸ ನೀರಿರಲಿಲ್ಲ. ಆವಾಗ ಮಂಗಳೂರಿನಲ್ಲಿ ಜಿಲ್ಲಾಧಿಕಾರಿ ಆಗಿದ್ದ ಇಬ್ರಾಹಿಂರವರು ತುಂಬೆಯಿಂದ ಪಡೀಲ್ವರೆಗೆ ಎಷ್ಟು ಮಂಗಳೂರು ಮಹಾನಗರ ಪಾಲಿಕೆ ಅಕ್ವೈರ್ ಮಾಡಿದ ಜಮೀನಿನ ಪೈಪಿನ ಮೇಲೆ ಮಣ್ಣು ಹಾಕಿದಾರ ಅವರನ್ನೆಲ್ಲ ಗುರುತಿಸಿ 1 ತಿಂಗಳೊಳಗೆ ಆ ಮಣ್ಣು ತೆರವುಗೊಳಿಸಬೇಕು ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆದರೆ ಆನಂತರ ರಾಜಕೀಯ ಒತ್ತಡದಿಂದ ಆಗಿನ ಉಸ್ತುವಾರಿ ಸಚಿವರು, ಶಾಸಕರು ಎಲ್ಲ ಸೇರಿ ಖಾಸಗಿ ಜಮೀನಿನ ಮಾಲಕರೊಂದಿಗೆ ಸೇರಿಕೊಂಡು ಈ ಮಣ್ಣು ತೆರವುಗೊಳಿಸುವುದನ್ನು ನಿಲ್ಲಿಸಿಬಿಟ್ರು. ಆ ಪೈಪಿನ ಆಚೆ ಬದಿ ಇರುವವರಲ್ಲಿ ಈಗ ಅಲ್ಲಿ ಆ ಗಾರ್ಡನ್ನು, ಈ ಗಾರ್ಡನ್ನು, ಕಟ್ಟಡ ಎಲ್ಲ ಬಂದಿದೆ. ಆದರೆ ಈ ಪೈಪನ್ನು ತೆರವುಗೊಳಿಸಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಎಂತ ಹೇಳಿದರೆ, ಜಿಲ್ಲಾಧಿಕಾರಿಗಳು ಒಂದು ಆದೇಶ ಮಾಡಿದ್ದಾರೆ, ಪೈಪಿನ ಮೇಲಿನಿಂದ ಬ್ರಿಡ್ಜ್ ನಿರ್ಮಿಸಿ ತಮ್ಮ ಖಾಸಗಿ ಜಮೀನಿಗೆ ದಾರಿ ಮಾಡಿಕೊಡ್ಬೋದು. ಆದರೆ ನೀವು ಆ ಬ್ರಿಡ್ಜ್ ನಿರ್ಮಿಸುವಾಗ ಅದರ ನಕ್ಷೆಯನ್ನು ಮಾಡಿ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಒಪ್ಪಿಗೆ ಪಡ್ಕೊಂಡ ಮೇಲೆಯೇ ಅದನ್ನು ನಿರ್ಮಿಸಬೇಕು ಹೇಳಿ ಎಷ್ಟು ಜಮೀನಿಗೆ ಇಂಥ ಬ್ರಿಡ್ಜ್ ಮಾಡಿದ್ದಾರೆ. ಇದೇ ಮಣ್ಣು ಹಾಕಿ ಪೈಪಿನ ಮೇಲೆ ಹೋಗೋದು. ಬಿಲ್ಡಿಂಗ್ ಕಟ್ಟಲಿಕ್ಕೆ ಅದರ ಮೇಲೆ 15 ಟನ್ ಸಾಮಾನು ಏರಿಕೊಂಡು ಹೋಗುವ ಲಾರಿಯ ಒಟ್ಟು ವೆಯ್ಟ್ 25 ಟನ್ ಆಗ್ತದೆ. ಈ ಪೈಪಿಗೆ ಅಷ್ಟು ತಾಕತ್ತಿಲ್ಲ ಅದನ್ನು ತಡೆದಿಡುಕೊಡುವಂಥದ್ದು. ಈಗ ನಿನ್ನೆ ಕೂಡ ಏನು ಪೈಪ್ ಹೊಡೆದಿದೆ ಅದು ಮಣ್ಣು ತುಂಬಿದ ಜಾಗದಲ್ಲಿ ಒಡೆದೋಗಿರುವಂಥದ್ದು. ಅದನ್ನು ಈಗ ಜನರಿಗೆ ಹೇಳಿದರೆ ಜನರು ರೊಚ್ಚಿಗೆ ಹೇಳ್ತಾರೆ ಹೇಳಿ ಮಂಗಳೂರು ಮಹಾನಗರ ಪಾಲಿಕೆಯವರು ಸುಳ್ಳು ಹೇಳ್ತಾ ಇದ್ದಾರೆ. ಅಲ್ಲೂ ನೀರು ತುಂಬಿರುವುದರಿಂದ ಅದರ ದುರಸ್ತಿಪಡಿಸಲಿಕ್ಕೆ ಆಗ್ತಾ ಇಲ್ಲ ಹೇಳಿ. ಇದನ್ನು ಯಾರೂ ಪತ್ತೆ ಹಚ್ಚುವುದಿಲ್ಲ, ಯಾರೂ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾಚಿಕೆ ಆಗಬೇಕು ನಮ್ಮ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಜನರಿಗೆ. ನಮ್ಮನ್ನು ನಾವು ಬುದ್ಧಿವಂತರ ಜಿಲ್ಲೆಯವರು ಹೇಳ್ತೇವೆ, ಎಲ್ಲ ಬುದ್ಧಿವಂತರೇ ಇರುವುದಿರು, ಯಾರಿಗೂ ದಮ್ಮಿಲ್ಲ ಇದರ ಬಗ್ಗೆ ಧ್ವನಿ ಎತ್ತಲಿಕ್ಕೆ. ಇದರಿಂದಾಗಿ ಮಂಗಳೂರಿನಲ್ಲಿ ಇಂಥ ಪರಿಸ್ಥಿತಿಗಳು, 1-2 ಸಮಸ್ಯೆಗಳು ಹಲವಾರಿದೆ. ಮಂಗಳೂರಿನ ಮಂಗಗಳು ಯಾಕೆ ಮಾತಾಡೋದಿಲ್ಲ ಹೇಳಿ ನಾನು ನಮ್ಮ ಟಿವಿಯ ಮೂಲಕ ಮಂಗಳೂರಿನವರಿಗೆ ನೇರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.
ಮಹಾನಗರ ಪಾಲಿಕೆಯ ಏನು ವ್ಯಾಪ್ತಿಯಲ್ಲಿ ಕೃತಕ ಬರದ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದೇವರು ಬೇಕಾದಷ್ಟು ನೀರನ್ನು ಕೊಟ್ಟಿದ್ದಾರೆ, ಆದರೂ ಕೂಡ ಮಂಗಳೂರು ಮಹಾನಗರ ಪಾಲಿಕೆ ಇವತ್ತು ಅದನ್ನು ಸಮರ್ಪಕವಾಗಿ ವಿತರಣೆ ಮಾಡುವಲ್ಲಿ ಸಂಪೂರ್ಣವಾಗಿ ಇವತ್ತು ವಿಫಲವಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡ್ಯಾಮನ್ನು ರಚನೆ ಮಾಡಿದರೂ ಕೂಡ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ADB 1ನೇ ಹಂತದಲ್ಲಿ ಪೈಪ್ಲೈನ್ ಹಾಕಿ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ದೊಡ್ಡ ದೊಡ್ಡ ಟ್ಯಾಂಕಿಯನ್ನು ಕಟ್ಟಿ ನೀರನ್ನು ಕೊಟ್ಟರೂ ಕೂಡ ಇಂತಹ ಈ ಮಳೆಗಾಲದಂತಹ ಈ ಸಂದರ್ಭದಲ್ಲಿ ನೀರಿನ ಬವಣೆ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಎಲ್ಲ ಜನರಿಗೆ ಇವತ್ತು ಈ ನೀರಿಲ್ಲದೆ ಬಹಳಷ್ಟು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಕಣ್ಣೂರು ಪ್ರದೇಶದಲ್ಲಿ ಭಾಳಷ್ಟು ಪ್ರದೇಶ ಅದಂದರೆ ನೀರು ನಿಲ್ಲುವಂಥ ಪ್ರದೇಶ. ಈ ನೀರು ನಿಲ್ಲುವಂತಹ ಪ್ರದೇಶದಲ್ಲಿ ಏನು ಜಾಗ ತಗೊಂಡಂತಹ ಏನು ಲ್ಯಾಂಡ್ ಓನರ್ ಇದ್ದಾರೆ, ಅವರು ಖಾಲಿ ಜಾಗಕ್ಕೆ ಮಣ್ಣಾಕುವಂತಹ ಒಂದು ಪ್ರಕ್ರಿಯೆಗೆ ಚಾಲನೆ ಕೊಟ್ಟರು. ಮೊದಲ ಹಂತದಲ್ಲಿ ಮಣ್ಣಾಕಿದಂಥ ಸಂದರ್ಭದಲ್ಲಿ ಒಂದು ಸಲ ನಮ್ಮ ಎರಡೂ ಪೈಪು, ಅದು ADBಯಲ್ಲಿ ಹಾಕಿದಂಥ ಪೈಪ್ಲೈನ್ ಇರ್ಬೋದು, MCF ಅಲ್ಲಿ ಬಂದಿರತಕ್ಕಂಥ 18 MGD ಲೈನ್ ಇರ್ಬೋದು, ಎರಡೂ ಪೈಪು ಕೂಡ ಹೊಡೆದು ಇನ್ನು ಇದಕ್ಕಿಂತ ಮೊದಲು ಸುಮಾರು 5 ದಿನ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ನೀರಿಲ್ಲದೆ ಪರಿತಪಿಸುವಂಥ ಸ್ಥಿತಿ ಆ ಸಂದರ್ಭದಲ್ಲಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಯಾರೆಲ್ಲ ಮಣ್ಣಾಕಿದ್ದಾರೆ, ಯಾರೆಲ್ಲ ಲ್ಯಾಂಡ್ ಓನರ್ ಇದ್ದಾರೆ, ಅವರಿಗೆಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಮುಖಾಂತರ ನೋಟಿಸ್ ಕೊಡುವಂಥದ್ದು, ತಕ್ಷಣ ನಿಮ್ಮ ಏನು ಜಾಗದ್ದು ಕನ್ವರ್ಷನ್ ಏನಿದೆ ಅದನ್ನು ರದ್ದುಗೊಳಿಸುತ್ತೇವೆ, ನೀವು ತಕ್ಷಣ ಆ ಏನು ಮಣ್ಣನ್ನು ತೆಗೀಬೇಕು, ತೆಗೆಯದಿದ್ದರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲು ಮಾಡ್ತೇವೆ ಎಂಬುದಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅವರಿಗೆ ನೋಟಿಸನ್ನು ಕೂಡ ನೀಡಿತ್ತು. ಆದರೆ ನೀರಿನ ಏನು ವೆಲ್ಡಿಂಗ್ನ ಕೆಲಸ ಪೂರ್ತಿ ಆಯಿತು, ಮಂಗಳೂರಿಗೆ ನೀರು ಬಂತು. ನೀರು ಬಂದ ನಂತರ ಒಂದು 2-3 ಸಲ ಆ ಮಣ್ಣನ್ನು ತೆಗೆಯುವಂಥ ಕೆಲಸಕ್ಕೆ ಮಂಗಳೂರು ಮಹಾನಗರ ಪಾಲಿಕೆ ಆ ಒಂದು ಸಂದರ್ಭದಲ್ಲಿ ಕೆಲಸವನ್ನು ಮಾಡಿದೆ. ಆದರೆ ನಂತರ ಅದನ್ನು ಅಲ್ಲಿಗೆ ನಿಲ್ಲಿಸುವಂಥ ಪ್ರಕ್ರಿಯೆ ಆಯಿತು. ಅದು ಯಾಕೆ ಆಯಿತು ಅಂತ ಗೊತ್ತಿಲ್ಲ. ಕಳೆದ 1 ತಿಂಗಳ ಅವಧಿಯಲ್ಲಿ ಇದು 3ನೇ ಸಲ. ಒಂದು ಸಲ ಕೇಳುವಾಗ ಹೇಳಿದರು TCಗೆ ಏನೋ ಸಿಡಿಲು ಬಡಿದು TC ಬರ್ನ್ ಆಯಿತು, 3 ದಿನ ನೀರಿಲ್ಲ. ಕಳೆದ ವಾರದಲ್ಲಿ ಇನ್ನೊಂದು ಸಲ ಇಂಥದ್ದೇ ನೀರಿಲ್ಲದೆ ಮಂಗಳೂರು ಮಹಾನಗರ ಪಾಲಿಕೆಯ ಜನ ಪರಿತಪಿಸುವಂಥ ಸ್ಥಿತಿ ನಿರ್ಮಾಣ ಆಯಿತು. ಆಗ ಕೇಳಿದಾಗ ಹೇಳಿದರು ಕೇಬಲ್ ಸುಟ್ಟು ಹೋಯಿತು, ಇನ್ನು ಬೆಂಗಳೂರಿಂದ ಕೇಬಲ್ ಬಂದು ಅದನ್ನು ರಿಪೇರಿ ಮಾಡಬೇಕಂತ ಹೇಳಿದರು. ಆಯಿತು, ನಾವು ಜನರಿಗೆ ಇನ್ನು 3 ದಿನದೊಳಗೆ ಬರ್ತದೆ ಅಂತ ಹೇಳಿದ್ದೆವು. ಈಗ 3 ದಿನದಿಂದ ಮತ್ತೆ 1 ವಾರದ ಅಂತರದಲ್ಲಿ ಇನ್ನೊಂದು ಸಲ ಇಂಥದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ನಾವು ಜನರ ಹತ್ರ ಹೇಳುವಾಗ ಹೇಳ್ತಾರೆ, ನಿಮ್ಮ ಇಷ್ಟು ದೊಡ್ಡ ಮಂಗಳೂರು ಮಹಾನಗರ ಪಾಲಿಕೆಗೆ ಒಂದು ಆ ಒಂದು ಮಣ್ಣಾಕಿದ್ದಾರೆ, ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ಲ. ನೀವು ಏನು ಮಾಡ್ತಾ ಇದ್ದಾರೆ, ಏನು ಮಂಗಳೂರು ಮಹಾನಗರ ಪಾಲಿಕೆ ನಿದ್ದೆಗೆ ಜಾರಿದ ಎಂಬುದಾಗಿ ಜನ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಹಿರಿಯ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಹಿರಿಯ ನಾಯಕರ ಒಂದು ನಿಯೋಗ ಇವತ್ತು ನಾವು ನಮ್ಮ ಆಯುಕ್ತರಿಗೆ ಮನವಿಯನ್ನು ಕೂಡ ಇವತ್ತು ಕೊಟ್ಟಿದ್ದೇವೆ. ತಕ್ಷಣ ಏನು ಅಲ್ಲಿ ಪೈಪ್ ಒಡೆದು ಹೋಗಿದೆ ಅದನ್ನು ರಿಪೇರಿ ಮಾಡಬೇಕು. ಅದರ ಜೊತೆಗೆ ಆ ಮಣ್ಣಿನ ಮೇಲೆ ಎಲ್ಲ ನಮ್ಮ ಪೈಪಿನ ಮೇಲೆ ಎಲ್ಲ ಮಣ್ಣಾಕಿದ್ದಾರೆ, ಅದನ್ನು ತಕ್ಷಣ ತೆರವುಗೊಳಿಸಬೇಕು. ಅದನ್ನು ಓಪನ್ ಆಗಿ ಇಟ್ಟರೆ ಯಾವತ್ತೂ ಕೂಡ ನಮಗೆ ಎಲ್ಲಿಯಾದರೂ ಹೊಡೆದು ಹೋದರೆ ತಕ್ಷಣ ರಿಪೇರಿ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ಅಲ್ಲಿಯ ತನಕ ಸುಮಾರು 2 ಮೀಟರ್ನಷ್ಟು
ಏನು ಮಣ್ಣಾಕಿದ್ದಾರೆ ಅದನ್ನು ತಕ್ಷಣ ತೆರವುಗೊಳಿಸಬೇಕೆಂಬುದಾಗಿ ನಾವು ಆಗ್ರಹವನ್ನು ಇವತ್ತು ಕೂಡ ಮಾಡಿದ್ದೇವೆ. ಅದಕ್ಕೆ ಆಯುಕ್ತರು ಸ್ಪಂದನವನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದಕ್ಕೆ ಇಂಥ ದುಸ್ಥಿತಿ ಮಂಗಳೂರು ಮಹಾನಗರ ಪಾಲಿಕೆಗೆ ಬಾರದಿರಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಏನು ಸಮಸ್ಯೆ ಅಂತ ಹೇಳಿದರೆ, ಒಂದು ಇದು ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವುದಿಲ್ಲ ಈ ಏರಿಯಾ, ಔಟ್ಸೈಡ್ ಮಹಾನಗರ ಪಾಲಿಕೆ ಇದು ಅಡ್ಯಾರು. ಸೊ ಅದಕ್ಕೆ ನಾವು ಮೂಡಕ್ಕೆ ಕೂಡ ಲೆಟ್ರ್ ಬರೆದಿದ್ದೀವಿ, ಈ ಮೆನ್ನನ್ನು ತೆರವುಗೊಳಿಸಲಿಕ್ಕೆ ಕ್ರಮ ವಹಿಸಬೇಕು ಅಂತ. ಯಾಕಂತ ಹೇಳಿದರೆ ಅವ್ರ ಕಂಟ್ರೋಲ್ ಅಟ್ಲೀಸ್ಟ್ ಮೂಡದವರಿಗೆ ಗ್ರಾಮ ಪಂಚಾಯತಿ ಮೇಲೆ ಕಂಟ್ರೋಲ್ ಇರ್ತದೆ. ನಮಗೆ ಯಾವುದೇ ರೀತಿ ಆದ್ದರಿಂದ ನಾವು ಅದಕ್ಕೆ DC ಅವರಿಗೆ ಬರೆದು ಮೂಡಕ್ಕೆ ಬರ್ತಿದೆ. ಇನ್ನೊಂದು ಸಮಸ್ಯೆ ಏನು ಅಂತ ಹೇಳಿದರೆ, ಅದು ಟೆಕ್ನಿಕಲಿ ಕೂಡ ಆ ಪೈಪ್ ತುಂಬ ಆಳದಲ್ಲಿದೆ. ಈಗ ನಾಳೆ ಲಾಸ್ಟ್ ಟೈಮ್ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ನಾವು ಪೈಪಿದ್ದು ಒಂದು ಸುಮಾರು 1 ಕಿಲೋಮೀಟ್ರ್ ಮಣ್ಣೆಲ್ಲ ತೆರವುಗೊಳಿಸಿದ್ದು. ಪೈಪದ್ದು ಅದು ಯಾಕಂದರೆ ತುಂಬ ದೊಡ್ಡ ಪೈಪ್, 1100 mm ಡಯ. ಅದು ಅಷ್ಟು ಮಣ್ಣು ತೆರವುಗೊಳಿಸುವಾಗ ಒಂದು 3 ಮೀಟ್ರ್ ಅಗಲ ಬರ್ತದೆ. ಆಳ ಸಹ ಒಂದು ನೆಲದಿಂದ ಒಂದು 2 3 ಮೀಟ್ರು. ಪಬ್ಲಿಕ್ ಎಲ್ಲ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂತ ಹೇಳಿದರೆ ಅಲ್ಲಿ ಯಾರು ಜನ ಹೋದರೆ ಕೆಳಗೆ ಗುಂಡಿಗೆ ಬೀಳ್ತಾರೆ ಮತ್ತು ಜಾನುವಾರುಗಳು ಬೀಳ್ತದೆ ಅಂತ. ಸೊ ಅದಕ್ಕೆ ನಾವು ಮತ್ತೆ ಆ ಕಾರ್ಯಾಚರಣೆ ನಿಲ್ಲಿಸಿದ್ವಿ. ಇಲ್ಲದಿದ್ದರೆ ನಮ್ಮದು ಏನು ಪ್ಲ್ಯಾನ್ ಇದೆ ಅಂದರೆ, ಎಂಟೈರ್ ನಮ್ಮದು ತುಂಬೆಯಿಂದ ಬರ್ತದಲ್ಲ ಅದನ್ನು ಪೂರ್ತಿ, ಯಾಕಂದರೆ ಅದು ಅಕ್ವಿಸಿಷನ್ ಆದ ಜಾಗ, ಯಾರಿಗೂ ಅದು ನಮಗೆ ರೈಟ್ಸ್ ಇರೋದು, ಅದನ್ನು ಓಪನ್ ಮಾಡಿ ಬಿಡುವ. ಅದು ಒಂದೇ ಒಂದು ಟೆಕ್ನಿಕಲ್ ಪ್ರಾಬ್ಲಮ್. ಅದು ನ್ಯಾಷನಲ್ ಹೈವೇ ಆನಂತರ ಬಂತು, ರೈಸ್ ಆಯಿತು. ನ್ಯಾಷನಲ್ ಹೈವೇಗಿಂತ ಕೆಳಗಡೆ ಸುಮಾರು ಒಂದು 20 ಅಡಿ ಕೆಳಗಡೆ ಇದೆ ಈ ಪೈಪ್. ನಾವೀಗ ಕಡಿಮೆ ಅಂದರೂ ಕೂಡ ಆ ಕೆಳಗಡೆ ಒಂದು ಪೈಪ್ ಕಾಣ್ತದೆ ಹಳೇದು, ಅದಕ್ಕಿಂತಲೂ ಒಂದು 2 ಮೀಟ್ರ್ ಅಡಿಯಲ್ಲಿ ಈ ಪೈಪ್ ಇದೆ. ಓಪನ್ ಇಡುವಾಗೂ ಆಗಲ್ಲ. ನಾವಾಗ ಮಣ್ಣು ತೆಗೆಯುವುದು ದೊಡ್ಡ ವಿಷಯ ಅಲ್ಲ, ಮಣ್ಣು ತೆಗೆದು ಓಪನ್ ಇಟ್ಟರೆ ನಾಳೆ ಇನ್ನೊಂದು ಬೇರೆ ಯಾವುದಾದ್ರು ಒಂದು ಅನಾಹುತ ಆಗೋದು. ಕೆಲವು ಕಡೆ ಮಣ್ಣು ಹಾಕ್ಯಾರೆ, ಕೆಲವು ಕಡೆ ನಮ್ಮ ಪರ್ಮಿಷನ್ ತೊಗೊಂಡು ಬ್ರಿಡ್ಜ್ ಮಾಡಿದ್ದಾರೆ. ಸೊ ದೇರ್ ಇಸ್ ನೋ ಇಶ್ಯೂ. ಬ್ರಿಡ್ಜ್ ಮಾಡಿದಲ್ಲಿ ನೀರೆಲ್ಲ ಪಾಸ್ ಆಗಲಿಕ್ಕೆ ಇದೆಲ್ಲ ಇದೆ. ಬಟ್ ಇದು ನ್ಯಾಚುರಲಿ ಇದು ಕೆಳಗಡೆನೇ ಇದೆ, ಮಣ್ಣಿನ ಅಡಿಯಲ್ಲಿ ಇದೆ. ನ್ಯಾಚುರಲ್ ಇದೆಯಲ್ಲ, ಗ್ರೌಂಡ್ ಇದೆ ಅಲ್ಲಿ, ಗದ್ದೆಗಿಂತ 1.5-2 ಮೀಟ್ರ್ ಕೆಳಗಡೆ ಇದೆ ಪೈಪ್, ಮೇಲೆ ಇಲ್ಲ. ಮಣ್ಣು ಹಾಕಬೇಕು ಅಂದಿಲ್ಲ, ಅದು ಲೆವೆಲ್ಗೆ, ಗದ್ದೆಗೆ ಲೆವೆಲ್ಗಿಂತ ಕೆಳಗಡೆನೇ ಇದೆ. ಅಂದರೆ ಮತ್ತೆ ಅದರ ಮೇಲೆ ಪುನಃ ಏನಾಗ್ತದೆ ಅಂತ ಹೇಳಿದೆ, ಈಗ 1.5 ಮೀಟ್ರ್ ನಾವು ಹೇಳೋದು, ಪುನಃ ಏನು ಮಾಡ್ತಾಯಿದ್ದಾರೆ, ಅಲ್ಲಿ ಹೈಟ್ ಮಾಡ್ತಾಯಿದ್ದಾರೆ ಗದ್ದೆಯನ್ನು, ಪುನಃ ರೈಸ್ ಮಾಡ್ತಾಯಿದ್ದಾರೆ ಮಣ್ಣು ತುಂಬಿಸಿ, ಇರೋದಕ್ಕಿಂತಲೂ ಜಾಸ್ತಿ ಮಾಡ್ತಾರೆ. ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ, ಈಗ ನಾವು ಯೋಚನೆ ಮಾಡ್ತಾಯಿದ್ವಿ ಇನ್ನೊಂದು ಅದನ್ನು ರೈಸ್ ಮಾಡೋದು, ಇಲ್ಲ ಪ್ಯಾರಲಲ್ ಎಲ್ಲಿ ಪ್ರಾಬ್ಲಮ್ಯಾಟಿಕ್ ಇದೆ ಅಲ್ಲಿ 1 ಕಿಲೋಮೀಟ್ರ್ ಸಪ್ರೇಟ್ ಲೈನ್ ಮಾಡೋದು ಅಂತ ಹೈಟಲ್ಲಿ. ಈಗೇನಂದರೆ ಇದಕ್ಕೆ ಪೆಡೆಸ್ಟಲ್ ಕೂಡ ಇಲ್ಲ ಸಪೋರ್ಟಿಂಗಿಗೆ. ಸೊ ನೆಲದ ಮೇಲೆ ನಿಂತಿದೆ, ಸ್ವಲ್ಪ ಜಾಸ್ತಿ ಪ್ರೆಷರ್ ಆದ ಕೂಡಲೇ ಇದು ಬಿರುಕು ಬಿಡ್ತು. ಅದಕ್ಕೆ ಪೆಡೆಸ್ಟಲ್ ಕೊಟ್ಟು ಈಗ ಸಪೋರ್ಟು, ಅದ್ರ ಮೇಲೆ ಪೈಪು ಹೈಟ್ ಮಾಡಿ, ಒಂದು ಹಳೆ ಪೈಪು ಉಂಟು, ಇದು ಹೊಸ ಪೈಪು, ಹಿಂಗೆ ಪೆಡೆಸ್ಟಲ್ ಇಲ್ಲ. 2 ಲೈನ್ ಇದೆ, 80 ml ಇದೆ, 2 ಲೈನ್ ಇದೆ. ಒಂದು ಹಳೆ ಲೈನು, ಅದರಲ್ಲಿ ಪೆಡೆಸ್ಟಲ್ ಉಂಟು, ಅದು ಹೈಟ್ ಉಂಟು. ಅದು ನಮಗೇನು ಪ್ರಾಬ್ಲಮ್ ಇಲ್ಲ. ಈಗ ನಾಳೆ ಲೀಕೇಜ್ ಆದರೆ ಒಂದು 2 ಅವರ್ಸಲ್ಲಿ ರಿಪೇರಿ ಮಾಡಲಿಕ್ಕೆ ಆಗ್ತದೆ. ಇದು ನೆಲದ ಅಡಿಯಲ್ಲಿ ಇರೋದ್ರಿಂದ ಹೊಸದು, ಅದು ರಿಪೇರಿ ಮಾಡಬೇಕಾದ್ರೆ ಕನಿಷ್ಠ 2 ದಿವಸ 3 ದಿವಸ ಟ್ರೇಸ್ ಔಟ್ ಮಾಡಲಿಕ್ಕೆ, ನೀರು ನಿಲ್ಲಿಸಲಿಕ್ಕೆ. ಅಂದರೆ ಅದು ಹೊಂಡದಲ್ಲಿ ಇರೋದ್ರಿಂದ ನಾವು ಓಪನ್ ಮಾಡಿದ ಕೂಡಲೇ ನೀರು ತುಂಬ್ತದೆ. 3 ಪಂಪು ಇಟ್ಕೊಂಡು ನೀವು ನೋಡಿರ್ಬೋದು, 3 ಪಂಪ್ ರನ್ ಆಗ್ತಾಯಿದೆ. ಒಂದು 30 HP, ಒಂದು 10 HP, ಒಂದು 3 HP ನೀರು ಖಾಲಿ ಮಾಡೋದು. ಸೊ ಶಾಶ್ವತ ಪರಿಹಾರ ಅಂದರೆ ಅದು ರೈಸ್ ಮಾಡಬೇಕು, ಹೈಟ್ ಮಾಡಬೇಕು ಪೈಪ್. ಅಲ್ಲ, ಪೇಂಟ್ ಕೊಡ್ಲಿಕ್ಕೆ ಅದು ಇಡೀ ಮಣ್ಣಿನ ಅಡಿಯಲ್ಲೇ ಇರುವುದಲ್ವ, ನೀವು ಪೇಂಟ್ ಕೊಟ್ಟರು ಏನು ಯೂಸ್ ಆಗಲ್ಲ. ವೆನ್ ಇಟ್ ಈಸ್ ಓಪನ್, ಈಗ ಇನ್ನೊಂದು ಪೈಪ್ ಇದೆ, ಅದಕ್ಕೆ ಅದರ ಹೇಳೋದು ಕರೆಕ್ಟು, ಅದು ಪೈಪ್ಲೈನ್ ಎಕ್ಸ್ಪೋಸರ್ ಇದೆ, ಇದು ಅಡಿಯಲ್ಲೇ ಇದೆ. ಇದು ನೀವು ಪೇಂಟ್ ಕೊಟ್ಟರು ಏನು ಅಂತ ಯೂಸ್ ಆಗಲ್ಲ. ನಮಗೆ ಶಾಶ್ವತ ಪರಿಹಾರ ಅಂದರೆ ಅದನ್ನು ರೈಸ್ ಮಾಡಬೇಕು. ಈಗ ಪೆಡೆಸ್ಟಲ್ ಕೊಟ್ಟು 2 ಮೀಟ್ರ್ ರೈಸ್, ಎಲ್ಲಿ ಪ್ರಾಬ್ಲಮ್ಯಾಟಿಕ್, ಯಾಕಂದರೆ ಫುಲ್ಲು ನಾವು ಅಲ್ಲಿಂದ ಹಾಕ್ಲಿಕ್ಕೆ ಆಗಲ್ಲ, ಇಟ್ಸ್ ವೆರಿ ಕಾಸ್ಟ್ಲಿ ಅಫೇರ್. ಕನಿಷ್ಠ ಸಮಸ್ಯೆ ಇರುವಂಥ 1-2 ಕಿಲೋಮೀಟ್ರು ಹೊಸ ಪೈಪ್ ಲೈನ್, ಅದು ಈಗ ಯೋಚನೆ ಮಾಡ್ತಾಯಿದ್ವಿ. ಈಗ ಯಾಕಂದರೆ ಹೊಸತು KDFCಯಿಂದ 2ನೇ ಹಂತದ ADB 2ನೇ ಹಂತದ್ದು ವಾಟರ್ ಸಪ್ಲೈದು ಆಲ್ರೆಡಿ ಈಗ 468 ಕೋಟಿದು ಟೆಂಡರ್ ಆಗಿದೆ. ಸೊ ಅದರಲ್ಲಿ ಮಾಡಲಿಕ್ಕೆ ನಾವು ಪರಿಶೀಲನೆ ಮಾಡ್ತೀವಿ. ಮಂಗಳೂರು ಮಹಾನಗರ ಪಾಲಿಕೆ ಒಳಪಟ್ಟ ಮಂಗಳೂರು ನಗರಕ್ಕೆ ನೀರು ಸರಬರಾಜು 1100 mm ಒಂದು ಕೊಳವೆ
ಅಡ್ಯಾರ್ನಲ್ಲಿ ಅದು ಮಣ್ಣಿನ ಅಡಿಯಲ್ಲುಂಟು, ಅದು ಬಿರುಕು ಬಿಟ್ಟು ಭಾಳಷ್ಟು ನೀರು ಪೋಲಾಗ್ತಿತ್ತು. ಇದನ್ನು ಕಂಡ ಮಂಗಳೂರಿಗೆ ಆ ಪಂಪ್ ಹೌಸ್ಗೆ ಬರುವ ನೀರು ಅರ್ಧದಷ್ಟು ಕಮ್ಮಿ ಆದರೆ ಕಾರಣವನ್ನು ಹುಡುಕುವಾಗ ಅಲ್ಲಿ ನಮ್ಮ ನೀರು ಶಾಖೆಯ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಲಿಂಗೇಗೌಡರ ಮುಖಾಂತರ ನೋಡುವಾಗ ಅಡ್ಯಾರ್ನಲ್ಲಿ ಈ ನೀರು ಬಿರುಕು ಬಿಟ್ಟು ಎಲ್ಲ ನೀರು ಗದ್ದೆಗೆ ಹೋಗ್ತಿತ್ತಂತ ಆ ಸೈಡ್ಗೆ. ಆದ್ದರಿಂದ ಇದನ್ನು ಕೂಡಲೇ ಗಮನ ಹರಿಸಿ ಲಿಂಗೇಗೌಡರ ಮುಖಾಂತರ ಈ ರಿಪೇರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಕಾಲಕಾಲ 2 ದಿವಸ ಆಯಿತು. ಇವತ್ತು ನಿನ್ನೆ ಮಧ್ಯಾಹ್ನದಿಂದ ಭಾರಿ ಮಳೆಯ ಒತ್ತಡದಿಂದ ಕೆಲಸ ಮಾಡಲಿಕ್ಕೆ ಅಸಾಧ್ಯವಾದ್ದರಿಂದ ಸಹ ನಮ್ಮ ಇಂಜಿನಿಯರ್ಗಳ ಅದನ್ನು ಕೆಲಸ ಮಾಡಿದ್ದಾರೆ. ಮೋಸ್ಟ್ಲಿ ನಾಳೆ ಒಳಗೆ ಅದನ್ನು ಬೆಳಿಗ್ಗೆ ಒಳಗೆ ಈ ಕೆಲಸವನ್ನು ಮುಗೀತದೆ. ಮಂಗಳೂರಿಗೆ ನೀರು ಸರಬರಾಜು ಖಂಡಿತ ಆಗ್ಬೋದು ಮಾಡ್ತೇವೆ. ಇವತ್ತು ನಾನು ಮಾಜಿ ಕಾರ್ಪೊರೇಟರ್ ಆಗಿ ನಾನು ಇಲ್ಲಿ ಭೇಟಿ ನೀಡಿದ್ದೇನೆ. ಪರಿಶೀಲನೆ ಯಾಕೆ ಈ ಪ್ರಾಬ್ಲಮ್ ಆಗಿದೆ ಅಂತ ನೋಡುವಾಗ ನಾನು ಬರುವಾಗ ನನ್ನ ಆತ್ಮೀಯ ಸಹ ಕಾರ್ಪೊರೇಟರ್ ಆದ ರಾಜಕೃಷ್ಣ ಅವರು ಇಲ್ಲಿ ಆಗಮಿಸಿದ್ದಾರೆ. ಇದನ್ನು ಪರಿಶೀಲನೆ ನೋಡುವಾಗ ತುಂಬ ಭಾಳಷ್ಟು ಗುಂಡಿಲಿ ಉಂಟು. ಸುಮಾರು 20 ಫೀಟ್ ಆಳದಲ್ಲಿ ಆ ಪೈಪ್ಲೈನ್ ಹೋಗಿದೆ ಇಲ್ಲಿಂದ ತುಂಬಿಂದ ಮಂಗಳೂರಿಗೆ. ಸೊ ಈಗ ತ್ವರಿತ ಕೆಲಸದಲ್ಲಿ ಖಂಡಿತ ಆಗ್ತಾ ಉಂಟು. ಕಾರ್ಯಪಾಲಕ ಅಭಿಯಂತರ ಲಿಂಗೇಗೌಡರ ಮುಖಾಂತರ ಇನ್ನು ನರೇಶ್ ಶೆಣೆಯವರು ಮತ್ತು ರಿಚರ್ಡ್ ಅವರೆಲ್ಲ ಇಲ್ಲಿ ಇದ್ದಾರೆ, ಮುಖಾಮ ಮಾಡಿದ್ದಾರೆ. ಅವರು ಕೆಲಸ ತ್ವರಿತ ಮಾಡ್ತಾ ಇದ್ದಾರೆ. ಬಹುಶಃ ಈ ಯಾವಾಗಲೂ ಪ್ರತಿ ವರ್ಷ ಮಣ್ಣಿನ ಅಡಿಯಲ್ಲಿ ಇರುವುದರಿಂದ ಅದು ಈ ಫೋರ್ಸ್ ಉಂಟಲ್ಲ, ಈ ಮಳೆಗಾಲ ಆದ ಕೂಡಲೇ ಈ ನೀರಿನ ರಭಸ ಜಾಸ್ತಿ ಆಗ್ತದೆ, ಪ್ರೆಷರ್ ಜಾಸ್ತಿ ಆಗ್ತದೆ. ಆದ್ದರಿಂದ ಈ ಲೈನಲ್ಲಿ ಹೊಡೆಯೋಕ್ಕೆ ಸಾಧ್ಯ ಉಂಟು. ಯಾರೂ ಹೊಡೆಯೋದಿಲ್ಲ, ಇದನ್ನು ಆಟೋಮ್ಯಾಟಿಕಲಿ ಹೊಡಿತದೆ ಅದು. ಹೌದು, ಪೈಪಿನ ಮೇಲೆ ಮಣ್ಣು ಹಾಕೋದು ತಪ್ಪು ಅಂತ ಅನಿಸ್ತದೆ. ಇಲ್ಲ, ನಾವು ಪ್ರತಿ ವರ್ಷ ಲಾಸ್ಟ್ ಟೈಮ್ಸ್ ಹಾಗೆ ನಾವು ಈ ಮಣ್ಣು ಈ ಒದ್ದೆ ಆದ ಕೂಡಲೇ ಭಾರ ಆಗ್ತದೆ ಪೈಪಿನ ಮೇಲೆ. ಸೊ ಅದು ಸಹ ಎಫೆಕ್ಟ್ ಆಗ್ಬೋದು ನನ್ನ ಅಂದಾಜ. ಲಾಸ್ಟ್ ಟೈಮ್ ನಾವು ತುಂಬ ಈ ಮಣ್ಣು ತೆಗೆಯಲಿಕ್ಕೆ ಮಾಡಿದ್ದು, ಕೆಲವು ಅನಾಧಿಕೃತವಾಗಿ ಅದರ ಮೇಲೆ ಮಣ್ಣು ಹಾಕಿದ್ದಾರೆ. ಅದನ್ನು ತ್ವರಿತ ದಕ್ಷಿಣ ಜಿಲ್ಲಾಧಿಯವರು ಆದೇಶ ಮಾಡಿ ನಾವು ಕೆಲವು ಮಾಡಿದ್ದೇವೆ. ಅದು ಅರ್ಧದಲ್ಲಿ ನಿಂತು ಹೋಗಿದೆ. ನಂಗೆ ಯಾವ ಕಾರಣ ಅಂತ ನಂಗೆ ಗೊತ್ತಿಲ್ಲ. ಹೌದಲ್ಲ, ಮಣ್ಣು ತಪ್ಪಂದ್ರೆ ಮಣ್ಣು ಹಾಕಿದ್ದು ತಪ್ಪು. ಯಾಕಂದರೆ ಹಾಕಿದ್ದು ಎಲ್ಲರೂ ಎಂತ ಮಾಡಿದ್ದಾರೆ, ಇಲ್ಲ ನಾವು ಮಂಗಳೂರಿನ ಸಿಟಿ ಒಳಗೆಲ್ಲ ಈಗ ಎಲ್ಲ ಕಮರ್ಷಿಯಲ್ ಆಗಿದೆ, ಇನ್ನೇನು ಗದ್ದೆ ಇಲ್ಲ. ಎಲ್ಲರೂ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಸೈಡ್ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎಲ್ಲ ಅಂಗಡಿಗಳಾಗಿದೆ, ಅವರಿಗೆ ಬೇಕಾದಲ್ಲಿ ಎಲ್ಲ ಮಣ್ಣು ತುಂಬಿಸ್ತಾ ಇದ್ದಾರೆ. ಸೊ ಇದನ್ನು ಗಮನಿಸಲು ಲಾಸ್ಟ್ ಟೈಮ್ ಜಿಲ್ಲಾಧಿಕಾರಿ ಆಡಿಸ್ಕೊಟ್ರು. ಅರ್ಧದಲ್ಲಿ ಒಂದು ತಿಂಗಳೇ ಭಾಳ ಉತ್ಸಾಹದಿಂದೆಲ್ಲ ತೆಗೆದುಬಿಟ್ರು. ಅದು ಮತ್ತು 1 ತಿಂಗಳೇ ಸ್ಟಾಪ್ ಆಗಿದ್ದು. ಪೈಪಿನ ಮೇಲೆ ಮಣ್ಣು ಹಾಕೋದು ಬಿಲ್ಡರ್ಸ್ಗಳು ಅಂತ ಹೇಳ್ತಾರೆ. ಅವರಿಗೆ ಆ ಕಡೆ ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ, ಲಾರಿಗಳು ಹೋಗ್ಲಿಕ್ಕೆ ಅವರಿಗೆ ಮಾಡ್ತಾರೆ ಅಂತ ಹೇಳ್ತಾರೆ. ಸರಿ ಅಲ್ಲ, ಕರೆಕ್ಟ್. ಅದು ನಾನು ಹೇಳಿದೆಲ್ಲ, ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನಾಗಿದೆ, ಎಲ್ಲ ಕಮರ್ಷಿಯಲ್ ಆಗಿದೆ. ಇವತ್ತು ಗದ್ದೆ ಇಲ್ಲಲ್ಲ, ಎಲ್ಲ ಅವರ ಪ್ರೈವೇಟ್ ಜಾಗದಲ್ಲಿ ಹೋಗಲಿಕ್ಕೆ ಮಣ್ಣು ತುಂಬಿಸಲಿಕ್ಕೆ ಎಲ್ಲ ನಾವು ಹೋಗುವಾಗ ನೋಡ್ತೇವಲ್ಲ, ಇಲ್ಲಿಂದ ಬ್ಯಾಂಗ್ಳೂರು ನೋಡುವಾಗೆಲ್ಲ ಅದೇ ಸ್ಥಿತಿ ಆಗ್ತಾ ಉಂಟು. ಆದ್ದರಿಂದ ಇಂಥ ಸಮಸ್ಯೆ ಆಗಿದೆ. ಸೊ ಇದರಲ್ಲಿ ಈಗ ತ್ವರಿತ ಕೆಲಸದಲ್ಲಿ ಆಗ್ತಾ ಉಂಟು. ಇವತ್ತು ಅದಕ್ಕೆ ನಾವು ಸ್ಥಳಕ್ಕೆ ನಾನು ಮಾಜಿ ಕಾರ್ಪೊರೇಟರ್ ಆಗಿ ನನ್ನ ಈಗ ಸಹ ಮನುಷ್ಯನ ಯಾವುದು ಈ ಸಂಪರ್ಕ, ಜನರು ಬೆಳಗ್ಗಿಂದ ಫೋನ್ ಮಾಡ್ತಾರೆ, ಲ್ಯಾನ್ಸಿ ಅವರು ಯಾವಾಗ ನೀರು ಬರ್ತದೆ ಅಂತ. ಆದರೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಉತ್ತರ ಕೊಡೋದು ನಮ್ಮ ಧರ್ಮ. ಹಾಗೆ ನಾನು ಅದಕ್ಕೆ ಏನಂತ ಪ್ರಶ್ನೆಗೆ ನಾನು ಇಲ್ಲಿ ಸ್ಪಾಟಿಗೆ ಬಂದಿದ್ದೇನೆ ಅಡ್ಯಾರಿಗೆ. ಇದು ಸಮಸ್ಯೆ ಪ್ರತಿ ವರ್ಷ ಆಗತ್ತೆ, ಇದನ್ನು ಒಂದು ಶಾಶ್ವತ ಪರಿಹಾರ ಉಂಟಾ? ಅಲ್ಲ, ಮಾಡ್ಬೋದು. ಪರಿಸರ ಇದು ಶಾಶ್ವತ ಅಂತ ಮಾಡ್ಬೋದು. ಯಾಕಂದೆಲ್ಲ ಇದೇ ಪ್ರಾಬ್ಲಮ್ ಸರಿ, ಮಣ್ಣು ತೆಗೆದರೆ ನಾವು ಅದಕ್ಕೆ ಆ ಲೈನನ್ನು ಮೇಲೆ ಇಟ್ಕೊಂಡು ಅದಕ್ಕೆ ಸ್ಯಾಡ್ಲೆಲ್ಲ ಕೊಟ್ಟರೆ ಖಂಡಿತವಾಗಿ ಅದು ಮಾಡ್ಬೋದು. ಅದಕ್ಕೆ DC ಅವರು ಅದಕ್ಕೆ ಸೂಕ್ತವನ್ನು ಕ್ರಮ ಕೇಳಬೇಕು. ನೋಟಿಸ್ ಕೊಟ್ಟಿದ್ರಂತೆ ಪಾಲಿಕೆಯಿಂದ, ಆದರೂ ಯಾರು ತೆಗಿತಿಲ್ಲ ಅಂತ ಹೇಳ್ತಾರೆ. ಅಲ್ಲೇ ನೋಟಿಸ್ ಕೊಟ್ಟು ನಾನು ಹೇಳಿದೆಲ್ಲ, 1 ತಿಂಗಳು ಭಾಳಷ್ಟು 3 ತಿಂಗಳು ಭಾಳಷ್ಟು ಆಸಕ್ತಿಯಿಂದೆಲ್ಲ ಕೆಲಸ ಆಯಿತು. ಅರ್ಧ 3 ತಿಂಗಳಲ್ಲಿ ಅದನ್ನು ಸ್ಥಗಿತಗೊಳಿಸಿದ್ದಾರೆ. ಕೆಲವರು ಅದಕ್ಕೆ ಪ್ರೆಷರ್ ಹಾಕಿ ಮತ್ತು ಏನು ಕಾರಣ ಅಂತ ನಂಗೆ ಗೊತ್ತಿಲ್ಲ. ನಾನು ಸ್ಥಳ ಪರಿಶೀಲನೆ ಮಾಡಿದೀಗ. ಮೋಸ್ಟ್ಲಿ ಕೆಲಸ ಈಗ ವೆಲ್ಡಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. 1 ಗಂಟೆ ಒಳಗೆ 1-2 ಗಂಟೆ ಒಳಗೆ ರಾತ್ರಿ ವೆಲ್ಡಿಂಗ್ ಕೆಲಸ ಮುಗಿತಾ ಉಂಟು. ನಾಳೆ ಬೆಳಿಗ್ಗೆ ಬಹುಶಃ ಪಂಪಿಂಗ್ ಮಾಡ್ತಾರೆ. ನಾಳೆ ಮಧ್ಯಾಹ್ನ ಒಳಗೆ ಮಂಗಳೂರು ನಗರಕ್ಕೆ ನೀರು ಸರಬರಾಜು ಆಗ್ತಂತ ನನ್ನ ನಂಬಿಕೆ. ಅದು ದೇವರೊಂದು ಸರಿಯಾದ ಒಂದು ಕೆಲಸ ಮಾಡಿ ಈ ಕೆಲಸದ ಕಾಂಟ್ರಾಕ್ಟ್ ಅವರಿಗೆ ಒಂದು ಕೆಲಸ ಮಾಡಲಿಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ಮಳೆ ಸ್ವಲ್ಪ ಕಮ್ಮಿ ಅಂತ ಕೇಳಿಕೊಳ್ತಾ ಇದ್ದೇನೆ. ಮಾಡ್ತಾ ಆಗ್ತದೆ ಖಂಡಿತ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.